ನಮಸ್ಕಾರ. ಇದು ಆರೋಗ್ಯ ಕಿರಣ ಮಾತುಕತೆ ಮಂಗಳೂರಿನ ಪಾದಮೂಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರು ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರನ್ನು ಈ ಒಂದು ಮಾತುಕತೆಗೆ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರು ಪಾದಮೂಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮಾತಾಡ್ತಾ ಇರುವಂಥ ವಿಚಾರ ಸೋಷಲ್ ಆ್ಯನ್ಸೈಟಿ ಡಿಸಾರ್ಡರ್, ಅಂದರೆ ಒಂಥರ ಆತಂಕ ಅದು ಕೂಡ ಒಂದು ಸಾಮಾಜಿಕ ನೆಲೆಯಲ್ಲಿ ಕಾಣಿಸಿಕೊಳ್ಳುವಂಥ ಆತಂಕ. ಇದಕ್ಕೆ ಏನು ಪರಿಹಾರ, ಏನು ಚಿಕಿತ್ಸೆ, ಯಾವ ಕಾರಣಕ್ಕೆ ಬರುತ್ತೆ, ಯಾವ ವಯಸ್ಸಿನಲ್ಲಿ ಬರುತ್ತೆ, ಎಲ್ಲ ವಿಚಾರಗಳನ್ನು ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲಾಗಿ ಈ ಸೋಷಲ್ ಆ್ಯನ್ಸೈಟಿ ಅಥವಾ ಈ ಒಂದು ಆತಂಕ ಅಂತ ಹೇಳಿದರೆ ಏನದು? ಸೊ ಆತಂಕದ ಕಾಯಿಲೆ, ಆಂಗ್ಸೈಟಿ ಡಿಸಾರ್ಡರ್ಸ್, ನಾವು ಸೈಕ್ಯಾಟ್ರಿಸ್ಟ್ ಮನೋವೈದ್ಯರು ನೋಡಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೂಪ್ಸ್, ಅಂದರೆ ತುಂಬ ಕಾಮನ್ ಕಾಯಿಲೆ ಇದು. ಸೊ ಆತಂಕ ಅಂದರೆ ನಮಗೆಲ್ಲರಿಗೂ ಗೊತ್ತುಂಟು, ಸ್ಟ್ರೆಸ್ಫುಲ್ ಸಿಚುವೇಶನ್ ಇರುವಾಗ ಎಲ್ಲರಿಗೆ ಸ್ವಲ್ಪ ಹೆದರಿಕೆ, ಭಯ ಆಗ್ತದೆ. ಈಗ ಎಕ್ಸಾಮ್ ಬರೀಬೇಕು, ಇಲ್ಲಾಂದರೆ ಹೊಸ ಜಾಗೆಯಲ್ಲಿ ಹೋಗಬೇಕಂದ್ರೆ ಎಲ್ಲರಿಗೆ ಸ್ವಲ್ಪ ಸ್ಟ್ರೆಸ್ ಆಗ್ತದೆ. ಸೊ ಆ ರೀತಿ ಆಂಗ್ಸೈಟಿ, ಸ್ವಲ್ಪ ಸ್ಟ್ರೆಸ್, ಹೆದರಿಕೆ ಆಗೋದು ದಟ್ ಈಸ್ ನಾರ್ಮಲ್. ಬಟ್ ಆತಂಕ ಕಾಯಿಲೆ ಇದ್ದವರಿಗೆ ಅದು ವಿಪರೀತ ಇರ್ತದೆ. ಸೊ ಅಷ್ಟು ಎಕ್ಸೆಸಿವ್ ಅಮೌಂಟಲ್ಲಿ ಹೆದರಿಕೆ, ಆಂಗ್ಸೈಟಿ, ಆತಂಕ, ಸ್ಟ್ರೆಸ್ ಆಗುವಾಗ ಅವರಿಗೆ ಅದು ಕಾರ್ಯ ಮಾಡಲಿಕ್ಕೇ ಆಗುದಿಲ್ಲ. ಸೊ ಅಷ್ಟು ಥರ ಆ ರೀತಿ ಡಿಫಿಕಲ್ಟಿ ಇರ್ತದೆ. ಸೊ ಇದು ಆತಂಕ ಬೇರೆ ಬೇರೆ ಕಾರಣನೇ ಇರ್ಬೋದು. ಸೊ ಸೋಷಲ್ ಆಂಗ್ಸೈಟಿ ಡಿಸಾರ್ಡರ್ ಅದು ಒನ್ ಟೈಪ್ ಆಫ್ ಆಂಗ್ಸೈಟಿ ಡಿಸಾರ್ಡರ್. ಸೊ ಇದರಲ್ಲಿ ಸೋಷಲ್ ಸಿಚುವೇಶನ್ಸಲ್ಲಿ, ಸಾಮಾಜಿಕ ಸಿಚುವೇಶನ್ಸಲ್ಲಿ ಆ ವ್ಯಕ್ತಿಗೆ ಹೆದರಿಕೆ, ಗಾಬರಿ ಆಗ್ತದೆ. ಸೊ ಅವರಿಗೆ ಫಾರ್ ಎಕ್ಸಾಂಪಲ್ ಈಗ ಪಾರ್ಟಿಗೆ ಹೋಗಬೇಕು, ಇಲ್ಲಾಂದರೆ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು, ಇಂಟರ್ವ್ಯೂ ಕೊಡಬೇಕು, ಯಾ ಸ್ಪೀಚ್ ಕೊಡಬೇಕು. ಸೊ ಆ ಸಿಚುವೇಶನ್ದಲ್ಲಿ ಅವರಿಗೆ ಅದು ತುಂಬ ಗಾಬರಿಯಾಗಿ, ತುಂಬ ಹೆದರಿಕೆ ಆಗಿ, ಆತಂಕ ಆಗಿ ಅವರಿಗೆ ಅದು ಮಾಡಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಾವು ಸೋಷಲ್ ಆಂಗ್ಸೈಟಿ ಡಿಸಾರ್ಡರ್ ಅಥವಾ ಸೋಷಲ್ ಫೋಬಿಯಾ ಸಹ ಹೇಳ್ತೇವೆ, ಸಾಮಾಜಿಕ ಆತಂಕ ಕಾಯಿಲೆ ಅಂತ ಅದಕ್ಕೆ ಹೇಳ್ತೇವೆ ನಾವು. ಇದು ಹಾಗಾದರೆ ಇದೊಂದು ಕಾಯಿಲೆ ಇದು? ಹೌದು. ಯಾವ ಕಾರಣಕ್ಕಾಗಿ ಇದು ಬರುತ್ತೆ ಅಂತ? ಸೊ ಎಲ್ಲ ಮಾನಸಿಕ ಕಾಯಿಲೆಗೆ ಸ್ಪೆಸಿಫಿಕ್ ಒಂದು ರೀಸನ್ ಅಂತ ಇರುವುದಿಲ್ಲ. ಬಟ್ ಬೇಸಿಕಲಿ ಈ ಕಾಯಿಲೆದಲ್ಲಿ ಏನಿದೆ ಅಂತ, ನಮ್ಮ ಮೆದುಳದಲ್ಲಿ ಅಮಿಗ್ಡಲಾ ಅಂತ ಒಂದು ಭಾಗ ಇದೆ. ಸೊ ಈ ಭಾಗ ನಮ್ದು, ಈಗ ಫಾರ್ ಎಕ್ಸಾಂಪಲ್ ಯಾವುದು ನಮಗೆ ಸ್ಟ್ರೆಸ್ ಇರ್ಬೋದು, ಇಲ್ಲಾಂದರೆ ಯಾವುದು ಹೊಸ ಸಿಚುವೇಶನ್ ಇರುವಾಗ ಆ ಸಿಚುವೇಶನಲ್ಲಿ ಯಾವ ರೀತಿದು ನಮಗೆ ಡೇಂಜರ್ ಇದೆ ಅದು ಡಿಟೆಕ್ಟ್ ಮಾಡೋದು ಭಾಗ ಅದು. ಸೊ ಈ ಥರ ವ್ಯಕ್ತಿದಲ್ಲಿ ಆ ಭಾಗದು ಓವರ್ ಆಕ್ಟಿವಿಟಿ ಇರ್ತದೆ, ಹೈಟೆಂಡ್ ಫಿಯರ್ ರೆಸ್ಪಾನ್ಸ್ ಅಂತ ಹೇಳ್ತೇವೆ ನಾವು. ಸೊ ಅಮಿಗ್ಡಲಾ ಓವರ್ ಆಕ್ಟಿವ್ ಇರುವಾಗ ನಾರ್ಮಲ್ ಸಿಚುವೇಶನ್ಸ್ ಅಲ್ಲಿ ಸಹ ನಮ್ಮ ಬ್ರೈನ್, ನಮ್ಮ ಮೆದುಳು ಪ್ರಾಬ್ಲಮ್ ಇದೆ ಅಂತ ಡಿಟೆಕ್ಟ್ ಮಾಡ್ತಾರೆ. ಸೊ ಆ ವ್ಯಕ್ತಿಗಳಿಗೆ ನಾರ್ಮಲ್ ಸಿಚುವೇಶನ್ಸ್ ಅಲ್ಲಿ ಸಹ ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ಬಾಡಿ, ಅವ್ರ ಮೆದುಳು ಇದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಂತ ಅನಿಸ್ಕೊಳ್ತಾರೆ, ಹಾಗೆ ಪರ್ಸೀವ್ ಮಾಡ್ತಾರೆ. ಸೊ ಆ ಓವರ್ ಆಕ್ಟಿವಿಟಿ ಕಾರಣದಿಂದ ಈ ರೀತಿ ಅವರಿಗೆ ಲಕ್ಷಣಗಳು ಇರ್ತದೆ. ಮತ್ತೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಸಹ ಇರ್ತಾರೆ. ಅದೇ, ಸೊ ಫ್ಯಾಮಿಲಿಯಲ್ಲಿ, ಅಂದರೆ ವಂಶ ಪಾರಂಪರಿಕ ಆಗಿ ಫ್ಯಾಮಿಲಿಯಲ್ಲಿ ಪೇರೆಂಟ್ಸಿಗೆ, ಇಲ್ಲಾಂದ್ರೆ ಬ್ರದರ್ಸ್, ಸಿಸ್ಟರ್ಸಿಗೆ ಸಹ ಈ ಕಾಯಿಲೆ ಇದ್ರೆ ಆಲ್ಮೋಸ್ಟ್ 25% ಹೆಚ್ಚು ರಿಸ್ಕ್ ಇದೆ ಆ ವ್ಯಕ್ತಿಗೆ ಇದು ಕಾಯಿಲೆ ಬರಲಿಕ್ಕೆ, ಕಂಪೇರ್ಡ್ ಟು ನಾರ್ಮಲ್ ಪಾಪ್ಯುಲೇಷನ್. ಮತ್ತೆ ಕೆಲವೊಂದು ಚೈಲ್ಡ್ಹುಡ್ ಅಲ್ಲಿ, ಅಂದರೆ ಕೆಲವು ಮಕ್ಕಳಿಗೆ ಸ್ಕೂಲ್ ಎಲ್ಲ ಕಳಿಸುವಾಗ ಒಂದು ಪೇರೆಂಟ್ಸ್ ಇಂದ ಸೆಪರೇಟ್ ಆಗುವಾಗ ಸೆಪರೇಷನ್ ಆಂಗ್ಸೈಟಿ ಎಲ್ಲ ಇರ್ತದೆ. ಸೊ ಸಣ್ಣ ವಯಸ್ಸಲ್ಲಿ ಅದೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ದೊಡ್ಡ ಆಗುವಾಗ ಈ ಥರ ಸೋಷಲ್ ಆಂಗ್ಸೈಟಿ ಸಹ ಬರಬಹುದು. ಮತ್ತು ಕ್ರಿಟಿಕಲ್ ಪೇರೆಂಟಿಂಗ್ ಅಂತ ಹೇಳ್ತೇವೆ ನಾವು, ಅಂದರೆ ಮಗು ಮಾಡಿದ್ದು ಎಲ್ಲ ವಿಷಯಕ್ಕೆ ಪೇರೆಂಟ್ಸ್ ಕಮೆಂಟ್ ಮಾಡ್ತಾರೆ, ಇದು ಮಾಡಿದ್ದು ಸರಿ ಆಗೋದಿಲ್ಲ, ಇದು ಕರೆಕ್ಟಾಗಿ ಮಾಡಿಲ್ಲ. ಸೊ ಅಪ್ರಿಸಿಯೇಷನ್ ಕೊಡಬೇಕಿಂತ ಜಾಸ್ತಿ ಕ್ರಿಟಿಕಲ್ ಕಾಮೆಂಟ್ಸ್ ಕೊಡ್ತಾರೆ. ಸೊ ಆ ಥರ ಮಕ್ಕಳಿಗೆ ಸಹ ದೊಡ್ಡವಾಗಿ ಅಷ್ಟು ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಲೋ ಇರ್ತದೆ. ಸೊ ಅವರಲ್ಲಿ ಸಹ ಈ ಥರ ಕಾಯಿಲೆ ಬರಲಿಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ನೆಗೆಟಿವ್ ಲೈಫ್ ಎಕ್ಸ್ಪೀರಿಯನ್ಸಸ್, ಅಂದರೆ ಸ್ಕೂಲಲ್ಲಿ ತಮಾಷೆ ಮಾಡಿದ್ರು, ಬುಲ್ಲಿಂಗ್ ಅಂತ ಹೇಳ್ತೇವೆ ನಾವು. ಮತ್ತು ಟೀಚರ್ಸ್ ಹೇಳಿದ್ರು ಯು ಆರ್ ನಾಟ್ ಗುಡ್, ಅಂದರೆ ಅಷ್ಟು ಒಳ್ಳೆಯಾಗಿ ಮಾಡೋದಿಲ್ಲ, ಅದು ಮಕ್ಕಳು ಎಫರ್ಟ್ ಮಾಡುವಾಗ ಆ ರೀತಿ ತುಂಬ ನೆಗೆಟಿವ್ ಕಮೆಂಟ್ಸ್ ಸಿಕ್ಕಿದ್ರೆ, ಸೊ ಎಲ್ಲರಿಗೆ ಆಗುದಿಲ್ಲ. ಟೀಚರ್ಸ್, ಪೇರೆಂಟ್ಸ್ ಎಲ್ಲರಿಗೆ ಹೇಗೆ ನೆಗೆಟಿವ್ ಮಾಡ್ತಾರೆ. ಬಟ್ ಈ ತರ ಆಗಿದ್ರೆ ಸಹ ಆ ಮಗುಗೆ ಮುಂದೆ ಹೋಗಿ ಈ ರೀತಿ ಸೋಷಲ್ ಆಂಗ್ಸೈಟಿ ಬರಲಿಕ್ಕೆ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತೆ ಕೆಲವೊಮ್ಮೆ ಯಾವುದು ಸಹ ನೆಗೆಟಿವ್ ಲೈಫ್ ಇವೆಂಟ್ ಇದ್ರೆ ಅದು ಆದ್ಮೇಲೆ ಸಹ ಅವರಿಗೆ ಈ ಕಾರ್ಯದ ಲಕ್ಷಣ ಬರಬಹುದು.
ಸೊ ಇದು ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಈ ಕಾಯಿಲೆ ಬರಲಿಕ್ಕೆ. ಈಗ ಡಾಕ್ಟರ್ ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಇದು ಕಾಣಿಸಿಕೊಳ್ಳುತ್ತೆ ಅಂತ? ಸೊ ಹೆಚ್ಚಾಗಿ ಇದು ಕಾಯಿಲೆ ಸ್ಟಾರ್ಟ್ ಆಗೋದು ನಾವು ಹೈಸ್ಕೂಲ್ ಏಜ್ 12, 13, 14 ಇಯರ್ಸ್ ಅಲ್ಲಿ 13, 14 ವಯಸ್ಸಲ್ಲಿ ಸ್ಟಾರ್ಟ್ ಆಗ್ತದೆ ಲಕ್ಷಣ. ಹೌದು, ಕರೆಕ್ಟ್. ಅಡಾಲಸೆನ್ಸ್, ಟೀನೇಜ್ ಬರುವಾಗ ಹೆಚ್ಚಾಗಿ. ಬಟ್ ಕೆಲವು ಅಪರೂಪ ಸಣ್ಣ ಮಕ್ಕಳಿಗೆ ಸಹ ಬರಬಹುದು, ಲೈಕ್ 8, 9 ಇಯರ್ಸ್ ಅಷ್ಟು ಏಜ್ ಅಲ್ಲಿ ಸಹ ಸ್ಟಾರ್ಟ್ ಆಗ್ಬಹುದು. ಬಟ್ ಮೋಸ್ಟ್ ಕಾಮನ್ 12 to 13, 14 ಇಯರ್ಸ್ ಅಲ್ಲಿ ಅಪ್ ಟು 25 ಇಯರ್ಸ್, 25 ವರ್ಷ ತನಕ. ಸೊ ಅದಾದ್ಮೇಲೆ ಏಜಲ್ಲಿ ಸ್ಟಾರ್ಟ್ ಆಗೋದು ಭಾರಿ ಅಪರೂಪ, ಹೆಚ್ಚಾಗಿ ಇರುವುದಿಲ್ಲ. ಬಟ್ ಏನಂದ್ರೆ ಸ್ಟಾರ್ಟ್ ಆಗಿದ್ದು ವಯಸ್ಸು ಸಣ್ಣ ಇದ್ರೆ ಸಹ ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಟ್ರೀಟ್ಮೆಂಟ್ ಬರುವಾಗ ಆಲ್ಮೋಸ್ಟ್ 20s, 30s ಅಲ್ಲಿ ಬರಬಹುದು, ಮತ್ತೆ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದು ಪ್ರಾಬ್ಲಮ್ ಅಂತ ಅವರು ಅನಿಸುದಿಲ್ಲ. ಮೇ ಬಿ ಜಸ್ಟ್ ನಾರ್ಮಲ್ ನಾಚಿಗೆ, ನಾರ್ಮಲ್ ಶೈನೆಸ್ ಅಂತ ಹೇಳ್ಕೊಳ್ಳಿ, ಬರುದಿಲ್ಲ. ಬಟ್ ನೋಡುವಾಗ ಸ್ಟಾರ್ಟ್ ಆಗಿದ್ದು ವಯಸ್ಸು 13 to 14 ಇಯರ್ಸ್. ಈಗ ಪರ್ಟಿಕ್ಯುಲರ್ ಏನಾದರೂ ಈಗ ಹೆಣ್ಮಕ್ಳಿಗೇನೆ ಜಾಸ್ತಿ ಬರುವಂಥದ್ದು ಅಥವಾ ಹುಡುಗರಿಗೆ ಜಾಸ್ತಿ ಕಾಣಿಸಿಕೊಳ್ಳುವಂಥದ್ದು ಹಾಗೇನಾದರೂ ಉಂಟಾ? ಹಾಗೇನಿಲ್ಲ. ಅಂದ್ರೆ ಎರಡು ಹೆಣ್ಮಕ್ಳು ಸಹ ಬಾಯ್ಸ್ ಅಲ್ಲಿ, ಐ ಮೀನ್ ಮೇಲ್ಸ್ ಅಲ್ಲಿ ಸಹ ಬರ್ತದೆ. ಬಟ್ ಮೋರ್ ಕಾಮನ್ ಇನ್ ವಿಮೆನ್, ಆಲ್ಮೋಸ್ಟ್ 2 to 3 times ಮೋರ್ ಕಾಮನ್. ಸೊ ಹೆಂಗಸರಲ್ಲಿ ಜಾಸ್ತಿ ಕಂಡು ಬರೋದು. ಸ್ಪೆಸಿಫಿಕ್ ಕಾರಣ ಏನಿಲ್ಲ, ಬಟ್ ಟೆಂಪರಮೆಂಟ್, ಇದು ಪರ್ಸನಾಲಿಟಿ ವೈಸ್ ವಿಮೆನ್ ಸ್ವಲ್ಪ ಜಾಸ್ತಿ ಅದು ಹೆದರಿದು ರಿಸ್ಕ್ ಜಾಸ್ತಿ ಇರ್ತದೆ ಅಂತ ನೋಡಿ ಬಂದಿದೆ. ಬಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ರಿಸ್ಕ್ as such, ನೋ ಸ್ಪೆಸಿಫಿಕ್ ಕಾರಣ ಅಂತ ಏನಿಲ್ಲ, ಬಟ್ ಮೋರ್ ಕಾಮನ್ ಇನ್ ವಿಮೆನ್. ಎಸ್. ಈಗ ಡಾಕ್ಟರ್ ಸಾಮಾನ್ಯವಾಗಿ ಇದನ್ನೀಗ ನಾವು ಮನೆಯಲ್ಲಿ ನೋಡಿ ಗಮನಿಸು ಅಥವಾ ಯಾವ ರೀತಿ ಪತ್ತೆ ಹಚ್ಚಬಹುದು ಅಂದರೆ ಏನಾದರೂ ಅದರದ್ದು ಪರ್ಟಿಕ್ಯುಲರ್ಲಿ ಸಿಂಪ್ಟಮ್ಸ್ ಏನಾದರೂ? ಹೌದು. ಸೊ ನಾನು ಹೇಳಿದ್ದೇನಲ್ಲ, ಸಾಮಾಜಿಕ ಆತಂಕ ಕಾಯಿಲೆ ಅಂದ್ರೆ ಸೋಷಿಯಲ್ ಸಿಚುವೇಶನ್ಸ್ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಇರ್ತದೆ. ಸೊ ಸೋಷಿಯಲ್ ಸಿಚುವೇಶನ್ಸ್ ಯಾವ ತರದ್ದು ಇರಬಹುದು, ಪಾರ್ಟಿಗೆ ಹೋಗ್ಲಿಕ್ಕೆ ಇರ್ಬೋದು, ಸ್ಕೂಲಲ್ಲಿ ಡಿಬೇಟ್ ಕಾಂಪಿಟಿಷನ್, ಎಸ್ಸೆ, ಸ್ಪೀಚ್ ಕಾಂಪಿಟಿಷನ್, ಇಲ್ಲಾಂದ್ರೆ ಜಾಬ್ ಇಂಟರ್ವ್ಯೂ, ಇಲ್ಲಾಂದ್ರೆ ಟೀಮ್ ಮೀಟಿಂಗ್ ಆಫೀಸಲ್ಲಿ, ಆ ರೀತಿ ಬೇರೆ ಬೇರೆ. ಇಲ್ಲಾಂದ್ರೆ ಫಸ್ಟ್ ಟೈಮ್ ಕೆಲವೊಂದು ಇದು ಮ್ಯಾರೇಜ್ ಪ್ರಪೋಸಲ್ಸ್ಗೆ ಹೋಗ್ತಾರೆ, ಫಸ್ಟ್ ಟೈಮ್ ಹೊಸತ ಅವರಿಗೆ ಸ್ಟ್ರೇಂಜರಿಗೆ ಸಿಗಬೇಕು. ಸೊ ಇದೆಲ್ಲ ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ಆಗಬಹುದು. ಎಲ್ಲ ಇದು ಕಾಯಿಲೆ ಇದ್ದದ ಎಲ್ಲರೂ ಅವರಿಗೆ ಎಲ್ಲ ಸಿಚುವೇಶನ್ಸ್ ಅಲ್ಲಿ ಪ್ರಾಬ್ಲಮ್ ಆಗುದಿಲ್ಲ. ಕೆಲವರಿಗೆ ಜಸ್ಟ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೇವೆ ನಾವು, ಅಂದ್ರೆ ಸ್ಪೀಚ್ ಕೊಡ್ಲಿಕ್ಕೆ ಇದೆ, ಒಂದು 10 ಮಂದಿ ಮುಂದೆ ಹೋಗಿ ಮಾತಾಡ್ಲಿಕ್ಕೆ ಇದೆ, ಆವಾಗ ಏನು ಟಾಸ್ಕ್ ಮಾಡ್ಲಿಕ್ಕಿದೆ, ಯಾರು ಮುಂದೆ ಎಕ್ಸಾಮ್ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನು ಮಾಡ್ಲಿಕ್ಕಿದೆ, ಎಕ್ಸಾಮ್ ನ ನೋಡ್ತಾರೆ, ಆ ಸಿಚುವೇಶನ್ ಅಲ್ಲಿ ಹೆದರಿಕೆ ಆಗ್ತದೆ. ಬಟ್ ಕೆಲವು ಪೇಷಂಟ್ಸ್ ಗೆ ಎಲ್ಲ ಸಿಚುವೇಶನ್ಸ್ ಅಲ್ಲಿ ಹೆದರಿಕೆ ಆಗ್ತದೆ. ಸೊ ಅವರಿಗೆ ಆ ತರ ಸಿಚುವೇಶನ್ಸ್ ಅಲ್ಲಿ ಹೋಗ್ಲಿಕ್ಕೇನೆ ಆಗುದಿಲ್ಲ. ಸೊ ಸ್ಲೋಲಿ ಅದು ಸಿಚುವೇಶನ್ಸ್ ಅವಾಯ್ಡ್ ಮಾಡ್ಲಿಕ್ಕೆ, ಅವಾಯ್ಡೆನ್ಸ್ ಅಂತ ಹೇಳ್ತೇವೆ ನಾವು. ಸೊ ಫಂಕ್ಷನ್ ಹೋಗದೆ ಬಿಟ್ಬಿಡ್ತಾರೆ, ಮತ್ತೆ ಎಕ್ಸಾಮ್ಸ್ ಬರ್ಲಿಕ್ಕೆ ಆಗುದಿಲ್ಲ, ಜಾಬ್ ಇಂಟರ್ವ್ಯೂಸ್ ಕೊಡೋದು ಬಿಟ್ಬಿಡ್ತಾರೆ. ಸೊ ಎಲ್ಲ ಪ್ಲಾನ್ ಮಾಡಿ ಆಗ್ತದೆ, ಪ್ರಿಪೇರ್ ಮಾಡಿ ಓದ್ತಾರೆ, ಪ್ರಿಪೇರ್ ಮಾಡ್ತಾರೆ, ನಾಳೆ ಹೋಗಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಲವೊಮ್ಮೆ ಕಷ್ಟಪಟ್ಟು ಹೋಗಿದ್ರೆ ಸಹ ಅಲ್ಲಿ ಹೋಗಿ ಕೈ ಕಾಲ್ ಶೇಕ್ ಆಗುದು, ಮತ್ತೆ ತುಂಬಾ ಬೆವರ್ತಾರೆ, ಕಾಲಲ್ಲಿ ಕೈಯಲ್ಲಿ ಸ್ವೆಟ್ಟಿಂಗ್, ಕೋಲ್ಡ್ ಹ್ಯಾಂಡ್ಸ್ ಅಂತ ಹೇಳ್ತೇವೆ ನಾವು, ಮತ್ತೆ ಎದೆ ಇದು ಬಡಿತ, ಪ್ಯಾಲ್ಪಿಟೇಷನ್ಸ್, ಬಡ 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 ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಏನೋ ಬಾಯಿ ಒಣಗ್ತದೆ, ಡ್ರೈನೆಸ್ ಆಫ್ ಮೌತ್, ತಲೆ ಡಿಸಿನೆಸ್ ಆಗ್ಬಹುದು, ಆ ರೀತಿ ಆಗ್ತದೆ. ಮತ್ತೆ ಇದು ಮುಖ ರೆಡ್ನೆಸ್, ಫ್ಲಶಿಂಗ್ ಅಂತ ಹೇಳಿ ಆ ರೀತಿ ಆಗ್ತದೆ. ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಇನ್ನೂ ಜಾಸ್ತಿ ನಾಚಿಕೆ ಆಗ್ತದೆ ಅವರಿಗೆ. ಆಲ್ರೆಡಿ ಅವರಿಗೆ ತುಂಬಾ ಟೆನ್ಷನ್ ಇರ್ತದೆ, ಅಂದ್ರೆ ನಾನು ಹೇಗೆ ಹೋಗುದು, ಹೇಗೆ ಫೇಸ್ ಮಾಡುದು, ನನಗೆ ಆಗುದಿಲ್ಲ ಅಂತ. ಮತ್ತೆ ಹೊರಗೆ ಹೋದ ಟೈಮಲ್ಲಿ ಎಲ್ಲರೂ ನನಗೆ ನೋಡ್ತಾರೆ, ನನ್ನ ಬಟ್ಟೆ ಸರಿ ಇಲ್ಲ, ಇಲ್ಲದೆ ನಾನು ಏನು ತಪ್ಪು ಮಾಡ್ತೇನೆ. ಈಗ ಫಂಕ್ಷನಿಗೆ ಹೋಗ್ಬೇಕು, ಮುಂದೆ ಹೋಗಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಹಿಂದೆನೇ ಪ್ರಿಫರ್ ಮಾಡುದು, ಯಾಕಂದ್ರೆ ನಾನು ಹಿಂದೆ ಯಾರು ಇಲ್ಲ, ನನಗೆ ನೋಡ್ಲಿಕ್ಕೆ ಯಾರು ಇಲ್ಲ, ನನಗೆ ಸ್ಕ್ರೂಟಿನೈಸ್ ಮಾಡ್ಲಿಕ್ಕೆ ಯಾರು ಇಲ್ಲ. ಸೊ ಸ್ಲೋಲಿ ಅವರು ಎಲ್ಲ ರೀತಿದು ಸೋಷಿಯಲ್ ಇಂಟರಾಕ್ಷನ್ ಬಿಡ್ಲಿಕ್ಕೆ ನೋಡ್ತಾರೆ, ಮತ್ತೆ ಅವಾಯ್ಡ್ ಮಾಡ್ತಾರೆ. ಸೊ ಇದರಲ್ಲಿ ಅವ್ರ ಲೈಫಲ್ಲಿ ಎಫೆಕ್ಟ್ ಆಗ್ತದಲ್ಲ, ಎಷ್ಟು ಟೈಮಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತದೆ. ಈಗ ವೈಫ್ ಜೊತೆ ಫಂಕ್ಷನಿಗೆ ಹೋಗ್ಬೇಕು, ಇಲ್ಲದ ಹಸ್ಬೆಂಡ್ ಜೊತೆ ಫಂಕ್ಷನ್ ಹೋಗ್ಬೇಕು, ಎಲ್ಲ ಟೈಮ್ ಅವಾಯ್ಡ್ ಮಾಡಿದ್ರೆ ಮತ್ತೆ ಜಗಳ ಆಗ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಟೀಮ್ ಮೀಟಿಂಗ್ಸ್ ಇರ್ತದೆ ಆಫೀಸ್ ಅಲ್ಲಿ, ಅದು ರಿಪೀಟೆಡ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ವರ್ಕ್ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರಮೋಷನ್ ಸಿಗ್ಲಿಕ್ಕೆ ಕಷ್ಟ, ಎಕ್ಸಾಮ್ಸ್ ಬರೀಲಿಕ್ಕೆ, ಮಕ್ಕಳಿಗೆ ಕಾಂಪಿಟಿಷನ್ಸ್ ಅಲ್ಲಿ ಭಾಗ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ಒಂದು ಲೀಡರ್ಶಿಪ್ ಅಂತ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಅವರದ್ದು ಕೆಪಾಸಿಟಿ ಒಳ್ಳೆ ಇರಬಹುದು, ಒಳ್ಳೆಯಾಗಿ ಪ್ರಿಪೇರ್ ಮಾಡ್ತಾರೆ, ಹೌದು, ಬಟ್ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಸೊ ಕೆಲವು ಅಡಲ್ಟ್ಸ್ ಏನ್ ಮಾಡ್ತಾರೆ, ಈ ರೀತಿ ಇರುವಾಗ, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾನು ಪೇಷಂಟ್ ನೋಡಿದ್ದೇನೆ, ಅವರು ಒಂದು ಬಿಸ್ನೆಸ್ ಮ್ಯಾನ್,
ವೆರಿ ಕೇಪಬಲ್, ವೆರಿ ಟ್ಯಾಲೆಂಟೆಡ್, ಬಟ್ ಅವನಿಗೆ ಮೀಟಿಂಗ್ಸ್ ಮತ್ತೆ ಈ ತರ ಅವ್ರದ್ದು ಬಿಸ್ನೆಸ್ ಮೀಟಿಂಗ್ಸ್ ಅಲ್ಲಿ ಪಾರ್ಟೀಸ್ ಇರ್ತದೆ, ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಏನೋ ಬೇರೆ ಕ್ಲೈಂಟ್ಸ್ ಇದ್ರೆ ಎಲ್ಲ. ಸೊ ಎಲ್ಲರ ಯೂಶುವಲಿ ಪಾರ್ಟ್ನರಿಗೆ ಕಳಿಸುದು, ಇಲ್ಲಾಂದ್ರೆ ಅವ್ನು ಯಾರು ಸಬಾರ್ಡಿನೇಟ್ ಅವ್ರ ಕೆಳಗೆ ಕೆಲಸ ಮಾಡ್ತಾರೆ ಅವ್ರಿಗೆ ಕಳಿಸುದು. ಸೊ ಅದು ಅವನಿಗೆ ಎನಿಸಿ ತುಂಬಾ ಫ್ರಸ್ಟ್ರೇಷನ್ ಆಗಿ ಮತ್ತೆ ಅವ್ನು ಡ್ರಿಂಕ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದ್ ಡ್ರಿಂಕ್ 2 ಡ್ರಿಂಕ್ ತಗೊಂಡು ಅದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಆ ರೀತಿ ಅವನು ಆ ಪೇಷಂಟ್ ಪಾರ್ಟೀಸ್ ಬಿಸ್ನೆಸ್ ಮೀಟಿಂಗ್ಸ್ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಗ್ರಾಜುವಲಿ ಓವರ್ ಪೀರಿಯಡ್ ಆಫ್ ಏನಾಗಿದೆ ಅಂದ್ರೆ ಹೀಸ್ ಬಿಕಮ್ ಡಿಪೆಂಡೆಂಟ್ ಆನ್ ಆಲ್ಕೋಹಾಲ್. ಆಲ್ಕೋಹಾಲ್ ಇಲ್ಲದೆ ಅವನಿಗೆ ಯಾವ ರೀತಿ ಸೋಷಿಯಲ್ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ತರ ಅವನು ಕನ್ಸ್ಯೂಮ್ ಮಾಡುವುದರಿಂದ ಅವನಿಗೆ ಅದೇನೋ ಏನೋ ವಿಶೇಷ ಧೈರ್ಯ ಬರುತ್ತೆ ಅಂತ ತಗೊಳ್ತಾನ, ಅಥವಾ ಯಾವ ಕಾರಣಕ್ಕಾಗಿ ಅಂತ ತಗೊಳ್ಳೋದು. ಸೊ ಆಲ್ಕೋಹಾಲ್ ಎಲ್ಲರಿಗೆ ಕನ್ಸ್ಯೂಮ್ ಮಾಡೋ ಟೈಮಲ್ಲಿ ಸ್ವಲ್ಪ ನಮ್ದು ಇನ್ಹಿಬಿಷನ್ಸ್ ಆಲ್ಕೋಹಾಲ್ ಅಲ್ಲಿ ಕಡಿಮೆ ಆಗ್ತದೆ. ಮಾಮೂಲಿಯಾಗಿ ಹೀಗೆ ಇರುವಾಗ ಎಲ್ಲರಿಗೆ ನಮ್ಗೆ ಸೋಷಿಯಲ್ ಇನ್ಹಿಬಿಷನ್ ಇರ್ತದೆ, ಅಂದ್ರೆ ಈ ಸಿಚುವೇಶನ್ ಅಲ್ಲಿ ನಾವು ಈ ರೀತಿ ಬಿಹೇವ್ ಮಾಡಬಾರದು ಅಂತ ನಮ್ಗೆ ನಮ್ಮ ಮೆದುಳು ಹೇಳ್ತಾರೆ, ದಿಸ್ ಇಸ್ ನಾಟ್ ಕರೆಕ್ಟ್. ಬಟ್ ಆಲ್ಕೋಹಾಲ್ ತಗೊಂಡಾದ್ಮೇಲೆ ಎಲ್ಲರದ್ದು ಇನ್ಹಿಬಿಷನ್ಸ್ ಕಡಿಮೆ ಆಗ್ತದೆ. ಸೊ ಈ ತರ ವ್ಯಕ್ತಿದಲ್ಲಿ ಏನಾಗ್ತದೆ, ಆಲ್ರೆಡಿ ಅಮಿಗ್ಡಲ ಓವರ್ ಆಕ್ಟಿವ್. ಸೊ ಆಲ್ರೆಡಿ ಅವರಲ್ಲಿ ಅಂದ್ರೆ ಒಂಥರ ಸ್ಟ್ರೆಸ್ ಆಂಗ್ಸೈಟಿ ಇರ್ತದೆ. ಸೊ 1-2 ಡ್ರಿಂಕ್ಸ್ ತಗೊಂಡಾದ್ಮೇಲೆ ಅದು ಕಡಿಮೆ ಆಗ್ತದೆ. ಸೊ ಅವರಿಗೆ ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಹೊರಗೆ ಹೋಗ್ಲಿಕ್ಕೆ, ಯಾರ ಹತ್ರ ಮಾತಾಡ್ಲಿಕ್ಕೆ, ಆ ರೀತಿ ಕಾನ್ಫಿಡೆನ್ಸ್ ಆಗ್ತದೆ. ಬಟ್ ಅದು ಇಟ್ಸ್ ಓನ್ಲಿ ವೆನ್ ಆಲ್ಕೋಹಾಲ್ ಇಸ್ ದೇರ್. ಆಲ್ಕೋಹಾಲ್ ಬಿಟ್ಟಿದ್ರೆ ಅದೇ ಸಿಂಪ್ಟಮ್ಸ್ ವಾಪಸ್ ಬರ್ತದೆ. ಸೊ ದರ್ ಇಸ್ ನೋ ಪಾಯಿಂಟ್. ಸೊ ಹಾಗಿದ್ರೆ ಅದು ಆಲ್ಕೋಹಾಲ್ ಬಹುಶಃ ಅವರದೊಂಥರ ಧೈರ್ಯಕ್ಕೆ ಅಂತ ತಗೊಳ್ಬಹುದು. ಬಟ್ ಗ್ರಾಜುವಲಿ ಹೋಗಿ ಅದರ ಮೇಲೆ ಅವರು ಅಡಿಕ್ಟ್ ಆಗಿ ಹೋಗ್ತಾರೆ, ಅಂದ್ರೆ ಅದು ಇಲ್ಲದ್ರೆ ಅವರಿಗೆ ಫಂಕ್ಷನ್ ಮಾಡ್ಲಿಕ್ಕೆ ಕಷ್ಟ ಆಗುದಿಲ್ಲ. ಸೊ ಆ ರೀತಿ ಪ್ರಾಬ್ಲಮ್ಸ್ ಆಗ್ತದೆ ಮುಂದೆ. ಸೊ ಡಾಕ್ಟರ್, ಈಗ ನೀವೊಂದು ಮಾತು ಹೇಳಿದ್ರಿ ಇಲ್ಲಿ, ಒಂದಷ್ಟು ಜನ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿ ಇದು ಮಾಡ್ತಾರೆ ಅಂತ. ಗಂಡಸರು ಸ್ವಾಭಾವಿಕವಾಗಿ ಇಂಥ ಒಂದು ಅಡಿಕ್ಟ್ ಆಗೋ ಸಾಧ್ಯತೆ ಕೂಡ ಇರ್ಬೋದು. ಈಗ ನೀವು ಹೇಳಿದ್ರಿ ಈ ಆನ್ಸೈಟಿ ಹೆಣ್ಣುಮಕ್ಕಳಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರುತ್ತೆ ಅಂತ. ಸೊ ಗಂಡಸರೇನೋ ಈ ರೀತಿ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡಿ ಫಂಕ್ಷನ್ ಅಟೆಂಡ್ ಮಾಡೋದು ಇದು ಮಾಡ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಹೆಣ್ಣುಮಕ್ಕಳು ಸಪೋಸ್ ಏನವರು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಫೀಮೇಲ್ಸ್ ಲೇಡೀಸ್ ಆಲ್ಕೋಹಾಲ್ ತಗೊಳ್ತಾರೆ. ಸೊ ಬಟ್ ಆಸ್ ಯು ಸೆಡ್ ಮೋರ್ ಕಾಮನ್ಲಿ ಜೆಂಟ್ಸ್ ಇದು ನಾವು ನೋಡುದು ಬಿಹೇವಿಯರ್ ಈ ತರ ಹೆದರಿಕಿದ್ರೆ, ಮೇಲ್ಸ್ ಅಲ್ಲಿ ಅವ್ರಿಗೂ ಹೋಗ್ಲೇಬೇಕು ಸೋಷಿಯಲ್ ಸಿಚುವೇಶನ್ಸ್ ಅಲ್ಲಿ ಡ್ರಿಂಕ್ಸ್ ತಗೊಂಡು ಹೋಗ್ತಾರೆ. ಬಟ್ ಫೀಮೇಲ್ಸ್ ಹಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಓಕೆ. ಈಗ ಡಾಕ್ಟರ್, ನೀವು ಶೈನೆಸ್ ಮತ್ತು ಈ ಆನ್ಸೈಟಿ ಇದು ಎರಡೂ ಕೂಡ ಒಂದೇನಾ ಅಥವಾ ಬೇರೆ ಬೇರೆನಾ? ಹೌದು. ಸೊ ಶೈನೆಸ್ ಅಂದ್ರೆ ನಮ್ದು ಒಂದು ಸ್ವಭಾವ, ನಾವು ನಾಚಿಕೆದ ಸ್ವಭಾವ ಹೇಳೋದು. ಅದು ಅಂದ್ರೆ ಆ ವ್ಯಕ್ತಿ ಆ ಶೈನೆಸ್ ಇದ್ದದವರಿಗೆ ಅದು ತುಂಬಾ ಮಂದಿ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಅವರು ಅನ್ಕಂಫರ್ಟಬಲ್ ಇರ್ತಾರೆ. ಬಟ್ ಅವ್ರಿಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇರುದಿಲ್ಲ. ಸೊ ಅವಶ್ಯಕತೆ ಇದ್ರೆ ಮಾಡ್ಲೇಬೇಕಾದ್ರೆ ಮಾಡಬಹುದು. ಅವರು ಅಷ್ಟೆಲ್ಲ ಎಲ್ಲ ಸ್ವಲ್ಪ ಸ್ಲೋ ಮತ್ತೆ ರೆಡಿಲಿ ಹೋಗುದಿಲ್ಲ ಅವರು. ಬಟ್ ಇಫ್ ನೀಡೆಡ್ ಅವರಲ್ಲಿ ಕೆಪಾಸಿಟಿ ಇರ್ತದೆ, ಹೋಗ್ಲಿಕ್ಕೆ ಆಗ್ತದೆ. ಸೊ ಈ ರೀತಿ ಗಾಬರಿ ಆಗುದು, ಕೈ ಕಾಲು ಶೇಕ್ ಆಗುದು, ಎಡೆ ಬಡಿತ ಆಗುದು, ಆ ತರ ಎಲ್ಲ ಆಗುದಿಲ್ಲ ಅವರಿಗೆ. ಅವ್ರ ಒಂದು ನೇಚರ್ ಹಾಗೆ, ಅಂದ್ರೆ ಅವರು ಜಾಸ್ತಿ ಮಿಂಗಲ್ ಆಗುದಿಲ್ಲ, ಒಂಟಿಯಾಗಿ ಇರ್ತಾರೆ ಬೈ ನೇಚರ್, ಬೈ ಚಾಯ್ಸ್. ಬಟ್ ಸೋಷಿಯಲ್ ಆಂಗ್ಸೈಟಿ ಹಾಗೆ ಅಲ್ಲ, ಅವರಿಗೆ ಅದು ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಸಹ ಬೇಕಿದ್ರೆ, ಅಂದ್ರೆ ಸ್ಪೀಚ್ ಕೊಡ್ಲಿಕ್ಕೆ ಸಹ ಮನಸ್ಸಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಶೈನೆಸ್ ಯೂಶುವಲಿ ನಮ್ಮ ಸ್ವಭಾವ, ಒಂದು ಪರ್ಸನಾಲಿಟಿ ಟ್ರೇಟ್ ಅಂತ ಹೇಳ್ತೇವೆ ನಾವು. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಏನು ಇರುದಿಲ್ಲ, ಲೈಫ್ ಇದು ಫಂಕ್ಷನಿಂಗ್ ಎಫೆಕ್ಟ್ ಆಗುದಿಲ್ಲ, ಅಗತ್ಯದ್ದು ಕೆಲಸ ಮಾಡಬಹುದು ಅವರಿಗೆ, ಶೈ ಅಂತ ಇರ್ತೇವೆ ಅವರು. ಬಟ್ ಸೋಷಿಯಲ್ ಆಂಗ್ಸೈಟಿ ಅವರಿಗೆ ಮನಸ್ಸು ಇದ್ರೆ ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಮನೆಯಲ್ಲಿ ಇರುವವರಿಗೆ ಅಥವಾ ಮನೆ ಮಂದಿಗೆ ಅಥವಾ ಪೇರೆಂಟ್ಸ್ಗೆ ಇದನ್ನು ಅಷ್ಟು ಸುಲಭವಾಗಿ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಶೈನೆಸ್ ಮತ್ತು ಆನ್ಸೈಟಿಯನ್ನು? ಅದು ಅಂದ್ರೆ ಹೆಚ್ಚಾಗಿ ಶೈನೆಸ್ ಅಂದ್ರೆ ಗೊತ್ತಾಗ್ತದೆ, ಯಾಕಂದ್ರೆ ಶೈನೆಸ್ ಇದ್ದವರು ಎಲ್ಲ ಥಿಂಗ್ಸ್ ಅವಾಯ್ಡ್ ಮಾಡುದಿಲ್ಲ. ಈಗ ಜಾಬ್ ಇಂಟರ್ವ್ಯೂಗೆ ಹೋಗ್ತಾರೆ ಅವರು, ಶೈ ಇದ್ರೆ ಸಹ ಓದಿ ಪ್ರಿಪೇರ್ ಮಾಡಿ ಹೋಗ್ತಾರೆ. ಬಟ್ ಸೋಷಿಯಲ್ ಆಂಗ್ಸೈಟಿ ಎಲ್ಲ ಇದ್ದವ್ರು ಯಾವ್ದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮನೆಯವ್ರಿಗೆ ಗೊತ್ತಾಗ್ತದೆ, ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ ಅವರು. ಸೊ ಒಳ್ಳೆ ಜಾಬ್ ಇರಬಹುದು, ಬಟ್ ಅದರಲ್ಲಿ ತುಂಬಾ ಕಮ್ಯುನಿಕೇಶನ್ ಇರ್ಬೇಕು, ಕ್ಲೈಂಟ್ ಹತ್ರ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇರ್ಲಿಕ್ಕಿದೆ, ಮೀಟಿಂಗ್ಸ್ ಇದೆ ಅಂದ್ರೆ ಬಿಟ್ಟಿದ್ರೆ ಪೇರೆಂಟ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗ್ತದೆ ಸಮ್ ಪ್ರಾಬ್ಲಮ್ ಇಸ್ ದೇರ್ ಅಂತ. ಯಾಕಂದ್ರೆ ಇಷ್ಟು ಒಳ್ಳೆ ಜಾಬ್ ಬಿಡ್ಬೇಕಂದ್ರೆ ಕಾರಣ ಇರ್ಬೇಕಲ್ಲ. ಬಟ್ ಶೈ ಇದ್ದವರು ಹಾಗೆ ಏನು ಮಾಡುದಿಲ್ಲ. ಸೊ
ಅವ್ರದ್ದು ಡೇ ಟು ಡೇ ಫಂಕ್ಷನಿಂಗ್, ಲೈಫ್ ಚಾಯ್ಸಸ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಬಂದರೆ ಮನೆಯವರಿಗೆ ಸ್ವಲ್ಪ ಡೌಟ್ ಬರಬೇಕು, ಯಾಕೆ ಈ ಥರ ಮಾಡ್ತಿದ್ದಾರಂತ. ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಬಿಡೋದು, ಮ್ಯಾರೇಜ್ ಪ್ರಪೋಸಲಿಗೆ ಸರಿಯಾಗಿ ಏನೋ ಮಾತಾಡೋದಿಲ್ಲ, ಆಗೋದಿಲ್ಲ ಅಂದರೆ ಅದು ಅವರು ಬೇಕಿದ್ದು, ದೇ ಆರ್ ಸಪೋಸ್ ಟು ಡೂ ಇಟ್. ಬಟ್ ಅದು ಮಾಡಲಿಕ್ಕೆ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಮನೆಯವರಿಗೆ ಡೌಟ್ ಬರಬೇಕು ಅಂದರೆ ಸಮ್ ಪ್ರಾಬ್ಲಮ್ ಇಸ್ ದೇರ್ ಅಂತ. ಎಸ್. ಈಗ ಡಾಕ್ಟರ್, ನೀವು ಆರಂಭದಲ್ಲಿ ಕೂಡ ಒಂದು ಮಾತು ಹೇಳಿದ್ರಿ, ಎಷ್ಟೋ ಸಂದರ್ಭದಲ್ಲಿ ತೀರಾ ಲೇಟರ್ ಸ್ಟೇಜಲ್ಲಿ ಏನು ಡಾಕ್ಟರನ್ನು ಭೇಟಿ ಮಾಡ್ತಾರೆ ಅಥವಾ ಆಸ್ಪತ್ರೆಯನ್ನು ಭೇಟಿ ಮಾಡ್ತಾರೆ ಅಂತ. ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು? ಹೌದು. ಸೊ ನಾನು ಹೇಳಿದ್ನಲ್ಲ, ಶೈನೆಸ್ ಮತ್ತೆ ಸೋಷಿಯಲ್ ಆಂಗ್ಸೈಟಿ ಡಿಫ್ರೆನ್ಸ್ ಇದೆ. ಸೊ ಜಸ್ಟ್ ಒಂದು ಶೈ ಸ್ವಭಾವ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಂತ ಇಲ್ಲ. ಯಾಕಂದ್ರೆ ಅದು ವ್ಯಕ್ತಿಗೆ ಅಂದ್ರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಸೊ ಪ್ರಾಬ್ಲಮ್ಸ್ ಇರುವುದಿಲ್ಲ ಏನು. ಬಟ್ ಪ್ರಾಬ್ಲಮ್ಯಾಟಿಕ್ ಇದ್ರೆ ಅಂದ್ರೆ ಏನು ಇಂಟ್ರಾಕ್ಷನ್ ಇಲ್ಲ, ಒಬ್ಬನೇ ಆಗಿ ಇರ್ತಾರೆ, ಮತ್ತೆ ಆ ಕಾರಣ ತುಂಬಾ ಫ್ರಸ್ಟ್ರೇಟೆಡ್, ಸ್ಟ್ರೆಸ್ಡ್ ಆಗಿ ಇರುವಾಗ ಅದಕ್ಕೆ ಆ ಟೈಮಲ್ಲಿ ಅವ್ರು ಟ್ರೀಟ್ಮೆಂಟಿಗೆ ಬರಬೇಕು. ಓಕೆ, ಅಂದ್ರೆ ಅಂದ್ರೆ ಏನೋ ಎಕ್ಸಾಮ್ ಬರೀಲಿಕ್ಕೆ ಆಗುದಿಲ್ಲ ಮಗುಗೆ, ಬರೀಲಿಕ್ಕೆ ಮನಸ್ಸಿದೆ, ಪ್ರಿಪೇರ್ ಮಾಡ್ತಾರೆ, ಆಗುದಿಲ್ಲ ಅಂದ್ರೆ ಪೇರೆಂಟ್ಸ್ ಎನಿಸ್ಬೇಕು ಟ್ರೀಟ್ಮೆಂಟ್ ಅಗತ್ಯ ಇದೆ. ಇಲ್ಲಾಂದ್ರೆ ಮಗುಗೆ ಡಿಬೇಟ್, ಸ್ಪೀಚ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇಷ್ಟ ಇದೆ, ಆಗ್ತಾ ಇಲ್ಲ, ಸೊ ಆ ಮಗುಗೆ ತುಂಬಾ ಬೇಸರ ಆಗ್ತದೆ, ನನಗೆ ಆಗುದಿಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಆ ರೀತಿ ಇರುವಾಗ ಅವರಿಗೆ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರಬೇಕು. ಸೇಮ್ ಅಡಲ್ಟ್ಸ್ ಅಲ್ಲಿ ಸಹ, ಅಂದ್ರೆ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಬ್ರದರ್ ಸಿಸ್ಟರಿಗೆ, ಸೊ ಏನೋ ಮಾಡ್ಲಿಕ್ಕೆ ಮನಸ್ಸಿದೆ, ಬಟ್ ಮದುವೆ ಫಂಕ್ಷನ್ ಹೋಗ್ಲಿಕ್ಕೆ ಅಂತ ಇಂಟ್ರೆಸ್ಟ್ ಇದೆ, ಹೋಗ್ಲಿಕ್ಕೆ ಆಗುದು, ಅಲ್ಲಿ ಹೋಗೋದಾದ್ಮೇಲೆ ಗಾಬರಿ ಆಗ್ತದೆ, ಸೊ ಫಂಕ್ಷನ್ ಹೋಗೋದು ಬಿಟ್ಬಿಡ್ತಾರೆ, ಮನಸ್ಸಿರ್ತದೆ ಅವರಿಗೆ. ಸೊ ಆವಾಗ ನಮ್ಗೆ ಗೊತ್ತಾಗ್ತದೆ, ಹೇಳ್ತಾರಲ್ಲ ಅವರು, ನಂಗೆ ಆಗುದಿಲ್ಲ, ನಾನು ಭಯ ಪಡ್ತೇನೆ, ಆ ಸಂದರ್ಭದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕರ್ಕೊಂಡು ಬರಬೇಕು. ಯಾಕಂದ್ರೆ ಟ್ರೀಟ್ಮೆಂಟ್ ಇದೆ, ಸೊ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅವರಿಗೆ ಚೆನ್ನಾಗಿ ಇದೆಲ್ಲ ಮಾಡಬಹುದಲ್ಲ, ಅವರು ಇದೆಲ್ಲ ಅವಾಯ್ಡ್ ಮಾಡಬೇಕಂತ ಇರುವುದಿಲ್ಲ. ಸೊ ಟ್ರೀಟ್ಮೆಂಟ್ಗೆ ಬಂದ್ರೆ ಇದಕ್ಕೆ ಹೆಚ್ಚಾಗಿ ನಾವು OPD ಬೇಸಿಸ್ ಟ್ರೀಟ್ಮೆಂಟ್ ಮಾಡುದು, ಅಡ್ಮಿಷನ್ ಮಾಡಬೇಕು ಆ ರೀತಿ ಏನು ಇಲ್ಲ. ಸೊ OPDಗೆ ಏನೆಲ್ಲ ಇರುತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಅಲ್ಲಿ? ಸೊ ಈ ತರ ನಮ್ಮ ಹತ್ರ ಪೇಷಂಟ್ಸ್ ಬರುವಾಗ ಫಸ್ಟ್ ನಾನು ಹೇಳಿದ್ನಲ್ಲ, IP ಅಡ್ಮಿಟ್ ಮಾಡಿದ್ದು ಅಗತ್ಯ ಇರುವುದಿಲ್ಲ, OPD ಬೇಸಿಸ್ ಅಲ್ಲಿ ನಮ್ಗೆ ಬಂದು ಭೇಟಿ ಆಗಿ ಹೋಗ್ಬಹುದು. ಸೊ ಆ ರೀತಿ ಒಂದು ದೊಡ್ಡ ಪ್ರಾಬ್ಲಮ್ಯಾಟಿಕ್ ಟ್ರೀಟ್ಮೆಂಟ್ ತರ ಅಲ್ಲ, ಅಂದ್ರೆ ಹಾಸ್ಪಿಟಲ್ ಕೂತ್ಕೊಳ್ಬೇಕಂತ ಇಲ್ಲ, OPD ಬೇಸಿಸೇ ಮಾಡ್ತೇವೆ ನಾವು. ಮತ್ತೆ ಫಸ್ಟ್ ಪೇಷಂಟ್ ಬರುವಾಗ ಅವ್ರಿಗೆ ನಾವು ಡಿಟೇಲ್ ಒಂದು ಹಿಸ್ಟ್ರಿ ತಕೊಂಡು ನೋಡ್ತೇವೆ, ಯಾಕಂದ್ರೆ ಇದರ ಜೊತೆ ಆಲ್ಕೋಹಾಲ್ ಪ್ರಾಬ್ಲಮ್ಸ್ ಇರಬಹುದು, ನಾನು ಹೇಳಿದೆನಲ್ಲ, ಇಲ್ಲಾಂದ್ರೆ ಬೇರೆ ಪ್ರಾಬ್ಲಮ್ಸ್ ಇರಬಹುದು, ಮೆಡಿಕಲ್ ಕಂಡೀಷನ್ ಇದ್ರೆ ಅದ್ರ ಜೊತೆ ಇವ್ಯಾಲ್ಯೂಯೇಟ್ ಎಲ್ಲ ಮಾಡಿ ಒಂದ್ಸತಿ ಡಯಾಗ್ನೋಸಿಸ್ ಕನ್ಫರ್ಮ್ ಆದ್ಮೇಲೆ ಮತ್ತೆ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡ್ತೇವೆ. ಸೊ ಡಯಾಗ್ನೋಸ್ ಅಂತ ಹೇಳಿದ್ರೆ ನೀವು ಅದು ಏನು ಕೌನ್ಸಿಲಿಂಗ್ ಮಾಡಿ ಅವರಿಂದ ಆ ಹಿಸ್ಟ್ರಿ ತಗೊಂಡೇ ಇದು ಮಾಡ್ತಾರೆ ಹೆಂಗೆ? ಸೊ ಈ ತರ ಕಾಯಿಲೆ ಇದ್ದವರಿಗೆ ಅರಿವೇ ಇರ್ತದಲ್ಲ ಕಾಯಿಲೆ ಇದೆ ಅಂತ, ಸೊ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ನಮ್ಗೆ, ನೋಡಿ ನಾನು ಇಷ್ಟು ವಯಸ್ಸು ತನಕ ನಾನು ಸಾರಿ ಇದ್ದೀನಿ, ಇದಾಗಿ ಲಾಸ್ಟ್ 3-4 ಇಯರ್ಸ್ ನನಗೆ ಆಗುದಿಲ್ಲ, ಹೊರಗೆ ಹೋಗ್ಲಿಕ್ಕೆ ಕಷ್ಟ. ಸೊ ಅವರು ಕರೆಕ್ಟ್ ಆಗಿ ನಮ್ಗೆ ಡೀಟೇಲ್ಸ್ ಕೊಡ್ತಾರೆ, ಮೊನ್ನೆ ಅವರು ಸಹ ಹೇಳ್ತಾರೆ ಬಿಹೇವಿಯರ್ ಏನ್ ಚೇಂಜ್ ಬಂದಿದೆ ಅಂತ. ಸೊ ಅದೆಲ್ಲ ಡೇಟಾ ಕಲೆಕ್ಟ್ ಮಾಡಿ ನಮ್ಗೆ ಗೊತ್ತಾಗ್ತದೆ ಇದು ಸೋಷಿಯಲ್ ಆಂಗ್ಸೈಟಿ ಇದು ಪ್ರಾಬ್ಲಮ್ ಇದೆ ಅಂತ. ಸೊ ಆದ್ಮೇಲೆ ನಾವು ಟ್ರೀಟ್ಮೆಂಟ್ ಮುಂದೆ ಮಾಡ್ಲಿಕ್ಕೆ ನೋಡ್ತೇವೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಬರುವಾಗ ಏನೆಲ್ಲ ಬರುತ್ತೆ? ಟ್ರೀಟ್ಮೆಂಟ್ ನಾವು ಮೆಡಿಕೇಶನ್ ಸಹ ಇದೆ, ಮತ್ತೆ ನಾವು ನಮ್ಮ ಸೈಕೋಥೆರಪಿ, ಸೊ ಅದರಲ್ಲಿ ಕೌನ್ಸಿಲಿಂಗ್ ಸಹ ಇದೆ, ಬೇರೆ ಟೆಕ್ನಿಕ್ಸ್ ಸಹ ಇದೆ. ಸೊ ಒಂದು ಸಾಕಾಗುದಿಲ್ಲ, ಎರಡು ಜೊತೆಯಲ್ಲಿ ಮಾಡಬೇಕು. ಇಟ್ ಈಸ್ ಲೈಕ್ ಅ ಮಲ್ಟಿ ಕಂಬೈನ್ಡ್ ಅಪ್ರೋಚ್. ಸೊ ಜಸ್ಟ್ ಮೆಡಿಕೇಶನ್ ಸಹ ಸಾಕಾಗ್ಲಿಕ್ಕೆ ಇಲ್ಲ, ಜೊತೆಯಲ್ಲಿ ಸೈಕೋಥೆರಪಿ ಸಹ ಮಾಡಬೇಕು. ಟ್ಯಾಬ್ಲೆಟ್ಸ್ ಬೇರೆ ಬೇರೆ ತರದ ಇದೆ, ಪೇಷಂಟ್ ನೋಡಿ, ಪೇಷಂಟ್ ಪ್ರೊಫೈಲ್ ನೋಡಿ, ಅವರಿಗೆ ಬೇರೆ ಜೊತೆಯಲ್ಲಿ ಕಾಯಿಲೆ ಇದೆ ಅದೆಲ್ಲ ನೋಡಿ ನಾವು ಒಂದು ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ತೇವೆ. ಮತ್ತೆ ಒಂದೊಂದ್ರೆ ಸೆಕೆಂಡ್ ಡೇಟ್ ಇಂಪ್ರೂವ್ಮೆಂಟ್ ಬರುದಿಲ್ಲ. ಸೊ ಇಂಪ್ರೂವ್ಮೆಂಟ್ ಇಸ್ ಆಲ್ವೇಸ್ ವೆರಿ ಸ್ಲೋ. ಸಾಮಾನ್ಯ ಸ್ಲೋ ಅಂತ ಹೇಳಿದ್ರೆ ಸಮಯ ಬೇಕಾಗಿತ್ತು. ಸೊ ಪೇಷಂಟ್ ಎಕ್ಸ್ಪೆಕ್ಟೇಷನ್ ನಾಳೆನೇ ಸರಿ ಆಗ್ತದೆ ಅಂತ ಇರ್ತದೆ, ಬಟ್ ಹಾಗೆ ಆಗುದಿಲ್ಲ, ಲಾಂಗ್ ಟೈಮ್ ಬೇಕಾಗ್ತದೆ, ಮೇ ಬಿ ಫ್ಯೂ ಮಂತ್ಸ್ ಟು ಅ ಇಯರ್, ಹಾಗೆ ರೆಗ್ಯುಲರ್ ಫಾಲೋ ಅಪ್ ಗೆ ಬರ್ಬೇಕಾಗ್ತದೆ. ನಾವು ಮಾತ್ರೆ ಡೋಸ್ ಅಡ್ಜಸ್ಟ್ ಮಾಡ್ತಾ ಇರ್ತೀವಿ. ಸೊ ಇಂಪ್ರೂವ್ಮೆಂಟ್ ಡೆಫಿನೆಟ್ಲಿ ಬರ್ತದೆ, ವೆರಿ ಗುಡ್ ಇಂಪ್ರೂವ್ಮೆಂಟ್ ಇಸ್ ಎ ವೆರಿ ಗುಡ್ ರೆಸ್ಪಾನ್ಸ್ ಇಸ್ ದೆ, ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೇದು, ಬಟ್ ರೆಸ್ಪಾನ್ಸ್ ಇಂಪ್ರೂವ್ಮೆಂಟ್ ಇಸ್ ಸ್ಲೋ. ಸೊ ನೆಕ್ಸ್ಟ್ ಡೇ ಓನ್ಲಿ ಇಂಪ್ರೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಇಸ್ ನಾಟ್ ರೈಟ್. ಮತ್ತೆ ಜೊತೆಯಲ್ಲಿ ಟೋಟಲಿ ಅವರನ್ನು ಒಂದು ನಾರ್ಮಲ್ ಸ್ಟೇಜ್ಗೆ ತರಕಾಗುತ್ತೆ. ಹೌದು, ಆಲ್ಮೋಸ್ಟ್ 90% ಇಂಪ್ರೂವ್ಮೆಂಟ್, ಅಂದ್ರೆ ಎಲ್ಲ ಆಕ್ಟಿವಿಟೀಸ್ ಮಾಡೋ ತನಕ ಆಗ್ತದೆ ಅವರಿಗೆ. ಸೊ ಕೆಲವರಿಗೆ ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಬೇಕಾಗಬಹುದು, ಬಟ್ ದೇ ವಿಲ್ ಬಿ ಏಬಲ್ ಟು ಫಂಕ್ಷನ್, ಅಂದ್ರೆ ಎಲ್ಲ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ, ಸ್ಪೀಚ್ ಕೊಡ್ಲಿಕ್ಕೆ, ಇಲ್ಲಾಂದ್ರೆ ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ ವಿತ್ ಟ್ರೀಟ್ಮೆಂಟ್. ಈಗ ಸಪೋಸ್ ಟ್ರೀಟ್ಮೆಂಟ್ಗೆ ಬರದೇ ಇದ್ದರೆ, ಅಥವಾ ಅಂಥವರು ಏನು ಶಯ್ಯ ಅಥವಾ ಬೇರೆ ಏನೇ ಕಾರಣಕ್ಕಾದರೂ ವೈದ್ಯರನ್ನು ಭೇಟಿಯೇ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ?
ಸೊ ಅದರಲ್ಲಿ ನಾನು ಹೇಳಿದ್ನಲ್ಲ, ಇದ್ರದ್ದು ಡೈರೆಕ್ಟ್ ಎಫೆಕ್ಟ್ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅಲ್ಲಿ ಇದೆ. ಸೊ ಎಲ್ಲ ಅವಾಯ್ಡೆನ್ಸ್ ಮಾಡಿದ್ರೆ ಸೋಷಿಯಲ್ ಗ್ಯಾದರಿಂಗ್ ಇಲ್ಲ. ಸೊ ಎಲ್ಲ ಸೋಷಿಯಲ್ ಇವೆಂಟ್ಸ್ ಮಿಸ್ ಆದ್ಮೇಲೆ ಫ್ರೆಂಡ್ಸ್ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರುದಿಲ್ಲ. ಸೊ ಯಾರು ಫ್ರೆಂಡ್ಸ್ ಇರುದಿಲ್ಲ, ಅವ್ರ ಜೊತೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮನೆಯಲ್ಲಿ ಸಹ ಈಗ ಮಕ್ಕಳ ಜೊತೆ ಇಲ್ಲ ವೈಫ್ ಜೊತೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಮಧ್ಯದಲ್ಲಿ ಸಹ ಏನು ಜಗಳ ಆಗ್ಲಿಕ್ಕೆ, ಪ್ರಾಬ್ಲಮ್ಸ್ ಆಗಿ ಇಶ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲಸ ಕಡೆ ಟೀಮ್ ಮೀಟಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಅಷ್ಟು ಒಳ್ಳೆ ಇರುದಿಲ್ಲ, ಲೀಡರ್ಶಿಪ್ ತಗೊಳ್ಳಿಕ್ಕೆ ಆಗುದಿಲ್ಲ, ಪ್ರಮೋಷನ್ ಸಿಕ್ಕುದಿಲ್ಲ, ಕರಿಯರ್ ಅಲ್ಲಿ ಏನು ಗ್ರೋತ್ ಇರುದಿಲ್ಲ. ಸೊ ಸ್ಟೂಡೆಂಟ್ಸ್ ಅಲ್ಲಿ ಸಹ ಪರ್ಫಾರ್ಮೆನ್ಸ್ ಕಾಲೇಜ್ ಅಲ್ಲಿ ಸ್ಕೂಲ್ ಅಲ್ಲಿ ಎಫೆಕ್ಟ್ ಆಗ್ತದೆ. ಸೊ ಎಲ್ಲಾ ರೀತಿಯಲ್ಲಿ ಎಲ್ಲದು ಬೇಸಿಕ್ಲಿ ಕ್ವಾಲಿಟಿ ಆಫ್ ಲೈಫ್ ನಮ್ದು ಎಫೆಕ್ಟ್ ಆಗ್ತದೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ. ಮತ್ತೆ ಕೆಲವರಲ್ಲಿ ತುಂಬಾ ಸ್ಟ್ರೆಸ್ ಆಗಿ ಸೂಸೈಡ್ ಮಾಡಿದ್ದು ಸಹ ರಿಸ್ಕ್ ಇರ್ತದೆ. ಅಂದ್ರೆ ಇದರಲ್ಲಿ ತುಂಬಾ ಫ್ರಸ್ಟ್ರೇಟ್ ಆಗಿ, ಅಂದ್ರೆ ಇಷ್ಟು ಆತಂಕ ಇದೆ, ಹೆದರಿಕೆ ಇದೆ, ಟ್ರೀಟ್ಮೆಂಟ್ ಮಾಡ್ಲಿಲ್ಲ, ಸೊ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಒಂಥರ ಅಷ್ಟೆಲ್ಲ ಆಲೋಚನೆ ಬಂದು ಸೂಸೈಡ್ ಮಾಡಿದ್ದು ಸಹ ರಿಸ್ಕ್ ಇದೆ. ಈಗ ಇಂಡಿವಿಜುವಲ್ ಆಗಿ ಅವರೇ ವೈದ್ಯರನ್ನು ಭೇಟಿ ಮಾಡದೆ ಸೆಲ್ಫ್ ಏನಾದರೂ ಮಾಡಿಕೊಡ್ಲಿಕ್ಕೆ ಆಗುತ್ತೆ ಈ ಸಂದರ್ಭದಲ್ಲಿ? ಸೊ ನಾವು ಇತ್ತೀಚೆಗೆ ನಮಗೆ ಎಲ್ಲರಿಗೆ ಇಂಟರ್ನೆಟ್ ಆಕ್ಸೆಸ್ ಒಳ್ಳೆ ಇದೆ, ಆನ್ಲೈನ್ ಎಲ್ಲ ಮೆಟೀರಿಯಲ್ ಎಲ್ಲ ಸಿಗ್ತದೆ. ಸೊ ಎಲ್ಲ ಮೆಟೀರಿಯಲ್ ಕರೆಕ್ಟ್ ಅಂತ ಹೇಳೋದಲ್ಲ ನಾನು, ಬಟ್ ಓದುವಾಗ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರ್ತದೆ, ಬ್ರೀದಿಂಗ್ ಎಕ್ಸರ್ಸೈಸ್ ಅದೆಲ್ಲ. ಸೊ ಅದೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ಯಾವಾಗ ಇದು ಸಿಚುವೇಶನ್ಸ್ ಬಗ್ಗೆ ಅನಿಸುವಾಗ. ಓಕೆ, ಸೊ ನಾಳೆ ಫಂಕ್ಷನ್ ಇದೆ ಅಂದ್ರೆ ಇವತ್ತಿಂದ ಫಸ್ಟೇ ಪ್ಲಾನ್ ಮಾಡಿ, ಮುಂಚಿನ ದಿನ ಓಕೆ ನಾಳೆ ನಾನು ಫಂಕ್ಷನ್ ಹೋಗ್ಬೇಕು, ಅದರ ಬಗ್ಗೆ ಯೋಚನೆ ಮಾಡಿ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿ ಹೇಗೆ ಹೋಗ್ತೇನೆ. ಸೊ ಆವಾಗ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿ. ಸೊ ಬಿಫೋರ್ ದ ಇವೆಂಟ್, ಡ್ಯೂರಿಂಗ್ ದ ಇವೆಂಟ್ ಮತ್ತೆ ಆಫ್ಟರ್ ದ ಇವೆಂಟ್. ಯಾಕಂದ್ರೆ ಇದು ಥಾಟ್ಸ್ ಅವರಿಗೆ ಮುಂಚೆ ಸಹ ಇರ್ತದೆ, ಆ ಫಂಕ್ಷನ್ ಇವೆಂಟ್ ನಡೆಯುವಾಗ ಸಹ ಇರ್ತದೆ, ಆದ್ಮೇಲೆ ನಾನು ಸರಿ ಮಾಡಿದೇನಾ ಇಲ್ಲ ಅಂತ ಇರ್ತದೆ. ಸೊ ಎಲ್ಲಾ ಟೈಮಲ್ಲಿ ರಿಲ್ಯಾಕ್ಸೇಷನ್ ಎಕ್ಸರ್ಸೈಸಸ್ ಯೂಸ್ ಮಾಡಬೇಕು, ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸಸ್ ಇರ್ತದೆ. ಮತ್ತೆ ಯಾವಾಗ ಸಹ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು. ಈಗ ನಾಳೆ ಏನೋ ಎಕ್ಸಾಮ್ ಇದೆ, ನಾಡ್ದು ಇದೆ, 2 ದಿನ ಇದೆ, ಲಾಸ್ಟ್ ಮಿನಿಟ್ ಅಲ್ಲಿ ಬಿಡಬಾರ್ದು. ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ನಮ್ದು ಆಂಗ್ಸೈಟಿ ಲೆವೆಲ್ಸ್ ಆಟೋಮ್ಯಾಟಿಕ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ವೆಲ್ ಪ್ರಿಪೇರ್ಡ್ ಇರುವಾಗ. ಮತ್ತೆ ಇನ್ನೊಂದಂದ್ರೆ ವಾಟ್ ಯು ಸೇ, ರೀಡ್ ಅಬೌಟ್ ಇಟ್, ಅದು ಓದ್ಲಿಕ್ಕೆ ಮಟೀರಿಯಲ್ ಸಿಗ್ತದೆ. ಸೊ ಆ ಕಾಯಿಲೆ ಬಗ್ಗೆ ಓದಿದ್ರೆ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತದೆ, ಅಂದ್ರೆ ನನಗೆ ಗುಣ ಆಗಬಹುದು, ಸೊ ಇದು ಅಷ್ಟು ಒಂದು ಪ್ರಾಬ್ಲಮ್ ಇಲ್ಲ, ಟ್ರೀಟ್ಮೆಂಟ್ ಇದೆ. ಸೊ ಸೆಲ್ಫ್ ಎಜುಕೇಶನ್ ಅಬೌಟ್ ದ ಇಲ್ನೆಸ್. ಸೊ ಈ ರೀತಿ ಮಾಡಿದ್ರೆ ಒಂದು ಮಟ್ಟಕ್ಕೆ ಯು ಕ್ಯಾನ್ ಹೆಲ್ಪ್ ಟು ರೆಡ್ಯೂಸ್ ಯುವರ್ ಓನ್ ಆಂಗ್ಸೈಟಿ ಸಿಂಪ್ಟಮ್ಸ್ ಅಟ್ ಹೋಮ್. ಸೊ ಹಾಗಿದ್ರೆ ನಿಮ್ಮ ಸ್ವಲ್ಪ ಮನಸ್ಸು ಮಾಡಿದರೆ ವ್ಯಕ್ತಿಯೇ ತನ್ನನ್ನು ಬದಲಾವಣೆ ಮಾಡಿಕೊಳ್ಳಬಹುದು. 100% ಅಲ್ಲ, ಟ್ರೀಟ್ಮೆಂಟ್ ಬೇಕು, ಪ್ರೊಫೆಷನಲ್ ಹೆಲ್ಪ್ ಬೇಕೇ ಬೇಕು. ಬಟ್ ಅಟ್ ಹೋಮ್ ಈ ರೀತಿ ಎಸ್ಪೆಷಲಿ ಈ ತರ ಡಾಕ್ಟರ್ಸ್ ಹತ್ರ ಹೋಗುವಾಗ ಅವರು ಎಲ್ಲ ಹೇಳಿ ಕೊಡ್ತಾರೆ, ಬಟ್ ಯು ವಾಂಟ್ ಟು ರೀಡ್ ಮೋರ್ ಅಬೌಟ್ ಇಟ್. ಸೊ ಅವ್ರು ಡಾಕ್ಟರ್ ಹತ್ರ ಕೇಳ್ಬಹುದು, ಲೈಕ್ ರೆಫರೆನ್ಸ್ ಮಟೀರಿಯಲ್ ಸೊ ಆ ಕಾಯಿಲೆ ಬಗ್ಗೆ ಸ್ವಲ್ಪ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ ಕರೆಕ್ಟ್. ಸೊ ಸೆಲ್ಫ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ನನಗೆ ಇದು ಕಾಯಿಲೆ ಇದೆ, ಈ ರೀತಿ ಎಲ್ಲ ಇರ್ತದೆ ಅಂತ. ಸೊ ಆವಾಗ ನಮ್ದು ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಕೊನೆಯದಾಗಿ ನೀವು ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ಸೊ ನಾನು ಹೇಳಿದಂದ್ರೆ ಇದು ಒಂದು ಕಾಮನ್ ಕಾಯಿಲೆ, ಅಂದ್ರೆ ಯಾರಿಗೆ ಈ ತರ ಲಕ್ಷಣಗಳು ಇದ್ರೆ ಅಂದ್ರೆ ನೀವು ಒಬ್ಬರಂತ ಅಲ್ಲ, ತುಂಬಾ ಮಂದಿಗೆ ಈ ತರ ಪ್ರಾಬ್ಲಮ್ಸ್ ಇರ್ತದೆ. ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಸೊ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ, ಯು ಕ್ಯಾನ್ ಕಮ್ ಅಂಡ್ ಟೇಕ್ ಪ್ರೊಫೆಷನಲ್ ಹೆಲ್ಪ್. ಒಳ್ಳೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗ್ತದೆ, ಚೆನ್ನಾಗಿ ನಿಮಗೆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಚೆನ್ನಾಗಿ ಜೀವನ ಮಾಡ್ಬೋದು. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆತಂಕದ ಬಗ್ಗೆ ಏನು ಭಯಪಡಬೇಕಾದ ಅಗತ್ಯ ಇಲ್ಲ. ವೈದ್ಯರನ್ನು ಭೇಟಿ ಮಾಡಿದರೆ ಸಕಾಲಿಕವಾಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಒಳ್ಳೆಯ ಒಂದು ಕೌನ್ಸಿಲಿಂಗ್ ಅಥವಾ ಔಷಧೋಪಚಾರದ ಮೂಲಕ ನಿಮಗೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸ್ವಲ್ಪ ಅವರವರೇ ವ್ಯಕ್ತಿಗಳೇ ಸ್ವಲ್ಪ ಕಾನ್ಫಿಡೆಂಟಾಗಿ ವಿಚಾರವನ್ನು ವೈದ್ಯರ ಸಲಹೆಯ ಮೇರೆಗೆ ಒಂದಷ್ಟು ವಿಚಾರಗಳನ್ನು ಅಳವಡಿಸಿಕೊಂಡ್ರೆ ಅವರು ಕೂಡ ಈ ಒಂದು ಆಂಗ್ಸೈಟಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಎಸ್, ಇದು ಆರೋಗ್ಯ ಕಿರಣ ಮಾತುಕತೆ, ಫಾದರ್ ಮುಲ್ಲಾಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಆತಂಕದ ಬಗ್ಗೆ ಮಾತಾಡಿದೆವು. ಡಾಕ್ಟರ್ ಶರಲ್ ಫರ್ನಾಂಡಿಸ್ ಅವರು ಈ ಒಂದು ಆಸ್ಪತ್ರೆಯ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರೋರು. ಇವತ್ತಿನ ಮಾತುಕತೆಯಲ್ಲಿ ಅನೇಕ ವಿಚಾರಗಳನ್ನು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.